ನಮಸ್ಕಾರ ಸ್ನೇಹಿತರೆ. ಪ್ರಪಂಚದಲ್ಲಿ ಗಂಡು ಮತ್ತು ಹೆಣ್ಣು ಎರಡೇ ಜಾತಿ. ಇದನ್ನು ಬಿಟ್ಟರೆ ಭೂಮಿಯ ಮೇಲೆ ಇರುವ ಮತ್ತೊಂದು ಜಾತಿ ಅಂದರೆ ಅದೇ ಮಂಗಳಮುಖಿಯರು. ಲಿಂಗದ ವಿಚಾರದಲ್ಲಿ ಕೊಂಚ ಇತರರಿಗಿಂತ ಭಿನ್ನವಾಗಿರ್ತಾರೆ ಅನ್ನೋದನ್ನು ಬಿಟ್ಟರೆ ಎಲ್ಲರಂತೆ ಇರುವರೇ ಮಂಗಳಮುಖಿಯರು. ಆದರೂ ಮಂಗಳಮುಖಿಯರು ಇವರ ಬಗ್ಗೆ ಅನೇಕ ಊಹಾಪೋಹಗಳಿವೆ, ಅನೇಕ ನಿಗೂಢ ರಹಸ್ಯಗಳಿವೆ, ಅನೇಕ ಕುತೂಹಲಕಾರಿ ವಿಷಯಗಳು ಹಾಗೆ ರಹಸ್ಯವಾಗಿಯೇ ಉಳಿದುಬಿಟ್ಟಿವೆ. ಇಂಥ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮತ್ತೊಂದು ವಿಷಯ ಸ್ನೇಹಿತರೆ, ಈ ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ. ಮಂಗಳಮುಖಿಯರು ಎಂದರೆ ಹೆಣ್ಣು ಅಲ್ಲದ ಗಂಡು ಅಲ್ಲದ ಒಂದು ವ್ಯಕ್ತಿಯ ಮನಸ್ಥಿತಿ ಅಷ್ಟೇ. ತೃತೀಯ ಲಿಂಗ ಅಥವಾ ಮಂಗಳಮುಖಿ ಎನ್ನುವ ಪರಿಭಾಷೆಗಳು ಇತ್ತೀಚೆಗೆ ಅಧಿಕೃತವಾಗಿ ಮತ್ತು ಹೆಚ್ಚಾಗಿ ಬಳಕೆಯಾಗುತ್ತಿವೆ. ಈ ಪದಗಳ ಬಳಕೆಗಿಂತ ಮುಂಚೆ ಇಂತಹವರನ್ನು ಮೊದಲು ನಪುಂಸಕ, ಛಕ್ಕ, ಖೋಜ, ಹಿಜಡ, ಚನ್ನಪಟ್ಟಣ, ದ್ವಿಲಿಂಗಿ, ಶಿಖಂಡಿ, 9 ಮುಂತಾದ ಪದಗಳನ್ನು ಬಳಸಲಾಗುತ್ತಿತ್ತು. ಹಿಜ್ದ ಎನ್ನುವುದಕ್ಕೆ ಪರ್ಷಿಯನ್ ಭಾಷೆಯಲ್ಲಿ ವಲಸೆ ಹೋಗುವವರು ಎನ್ನುವ ಅರ್ಥವಿದೆ. ಮಂಗಳಮುಖಿಯರನ್ನ ನಾವು ಹೆಚ್ಚಾಗಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ, ರಸ್ತೆಯ ಬದಿಗಳಲ್ಲಿ ಅಥವಾ ಒಂದೊಂದು ಅಂಗಡಿಗೆ ಭೇಟಿಯಾಗಿ ದುಡ್ಡನ್ನು ವಸೂಲಿ ಮಾಡುವ ವ್ಯಕ್ತಿಗಳಾಗಿದ್ದಾರೆ. ಮಂಗಳಮುಖಿಯರ ಭಾಷೆ ಚಪ್ಪಾಳೆಯಿಂದ ಗೊತ್ತಾಗುತ್ತದೆ. ಅವರು ಹೆಚ್ಚಾಗಿ ಚಪ್ಪಾಳೆ ಹೊಡೆದೇ ಮುಂದಿನ ವಿಷಯಕ್ಕೆ ಬರುತ್ತಾರೆ. ಚಪ್ಪಾಳೆ ಹೊಡೆಯುವುದರಿಂದಲೇ ಗೊತ್ತಾಗುತ್ತದೆ ಈ ವ್ಯಕ್ತಿ ಛಕ್ಕ ಎಂದು ಅಥವಾ ಈ ವ್ಯಕ್ತಿ ಮಂಗಳಮುಖಿ ಎಂದು. ಗಂಡಸರ ರೂಪದಲ್ಲಿ ಹೆಂಗಸನ್ನು ಕಂಡರೆ ಅವರೇ ಈ ಛಕ್ಕಗಳು, ಅಂದರೆ ಅವರೇ ಈ ಮಂಗಳಮುಖಿಗಳು. ಮಂಗಳಮುಖಿಗಳು ಹುಟ್ಟಿದಾಗ ಪುರುಷ ಎಂದೇ ಗುರುತಿಸಿಕೊಳ್ಳುತ್ತಾರೆ. ದೈಹಿಕ ಸ್ವರೂಪ ಕೂಡ ಹಾಗೇ ಇರುತ್ತದೆ. ಆದರೆ ಅಂದಾಜು 12-13ರ ಹರೆಯ ನಂತರ ಅವರ ಭಾವನೆಯಲ್ಲಿ ಅಲ್ಲೋಲ ಕಲ್ಲೋಲ ಪ್ರಾರಂಭವಾಗುತ್ತದೆ. ಶಾಲೆಯಲ್ಲಿ ಬಾಲಕ ಸಹಪಾಠಿಯತ್ತ ಲೈಂಗಿಕ ಆಕರ್ಷಣೆಗೆ ಒಳಗಾಗಬಹುದು. ಶಾಲಾ ವಾರ್ಷಿಕೋತ್ಸವ ನಾಟಕಗಳಲ್ಲಿ ಸ್ತ್ರೀ ಪಾತ್ರವೇ ಬೇಕು ಎಂದು ರಟ್ಟೆ ಹಿಡಿಯಬಹುದು. ಈ ಒಂದು ನಾಜೂಕು ವಯಸ್ಸಿನಲ್ಲಿ ಇಂಥವರಿಗೆ ಸ್ತ್ರೀಯರ ಬಟ್ಟೆಗಳು ಇಷ್ಟವಾಗುತ್ತವೆ, ಸ್ತ್ರೀಯರ ಉಡುಗೆ ತೊಡುಗೆಗಳು ಇಷ್ಟವಾಗುತ್ತವೆ, ಸ್ತ್ರೀಯರ ಲಿಪ್ಸ್ಟಿಕ್ಕು ಇಷ್ಟವಾಗುತ್ತದೆ. ಈ ಥರ ತನ್ನಲ್ಲೇಕೆ ಇಂಥ ಭಾವನೆಗಳು ಬರುತ್ತಿವೆ ಅಥವಾ ಇತರ ಬಾಲಕರಲ್ಲೂ ಕೂಡ ಇಂತಹದೇ ಸ್ವಭಾವ ಇದೆಯಾ ಅಂತ ಆತ ಕೂಡ ಹುಡುಕಬಹುದು. ಉತ್ತರ ಸಿಗದೆ ತಲ್ಲಣಗೊಳ್ಳಬಹುದು. 18-20ರ ಹೊತ್ತಿಗೆ ತಾನು ದೈಹಿಕವಾಗಿ ಪುರುಷನಾಗಿದ್ದರೂ ಮಾನಸಿಕ ಹಾಗೂ ಭಾವನಾತ್ಮಕವಾಗಿ ಹೆಣ್ಣು ಎಂಬುದು ಅವನಿಗೆ ಆಗ ಖಚಿತವಾಗುತ್ತದೆ. ಆಗಲೇ ಗೊತ್ತಾಗುತ್ತದೆ ಆ ವ್ಯಕ್ತಿಯೊಬ್ಬ ಮಂಗಳಮುಖಿ ಎಂದು. ಇಂಗ್ಲಿಷ್ನಲ್ಲಿ ಇವರನ್ನ ಟ್ರಾನ್ಸ್ಜೆಂಡರ್ ಎಂದು ಕೂಡ ಕರೆಯುತ್ತಾರೆ. ಅಂದರೆ ಹುಡುಗನಿಂದ ಹುಡುಗಿಗೆ ಆಗುವ ಒಂದು ಪರಿವರ್ತನೆಗೆ ಟ್ರಾನ್ಸ್ಜೆಂಡರ್ ಎಂದು ಕರೆಯುತ್ತಾರೆ. ಮಂಗಳಮುಖಿಯರಲ್ಲಿ ವಿಧಗಳಿವೆ. ಕೆಲವರು ಹುಟ್ಟಿನಿಂದಲೇ ಹಾರ್ಮೋನುಗಳಲ್ಲಿ ಸಮಸ್ಯೆ ಉಂಟಾಗಿದ್ದರಿಂದ ಅವರ ಮಾನಸಿಕ ಸ್ಥಿತಿಯೂ ಕೂಡ ಹೆಣ್ಣು ಮಕ್ಕಳಂತಿರುತ್ತದೆ. ಅವರನ್ನು ಸ್ಥಳೀಯ ಭಾಷೆಯಲ್ಲಿ ಹಿಜ್ಡ ಎಂದು ಕರೆಯುತ್ತಾರೆ. ಇನ್ನು ಕೆಲವರು ಹಾರ್ಮೋನುಗಳಲ್ಲಿ ಪುರುಷತ್ವವನ್ನು ಹೊಂದಿದ್ದರೂ ಕೂಡ ಪುರುಷರ ಕಡೆಯೇ ಆಕರ್ಷಿಸುತ್ತಾರೆ. ಅವರನ್ನು ಇಂಗ್ಲಿಷ್ನಲ್ಲಿ ಗೇ ಎಂದು ಸಂಬೋಧಿಸುತ್ತಾರೆ. ಸ್ತ್ರೀಯರಂತೆ ಬಟ್ಟೆ ಉಡುವ ಮಂಗಳಮುಖಿಯರನ್ನು ಸಾಟ್ಲಾ ಹಾಗೂ ಪುರುಷರಂತೆ ಬಟ್ಟೆ ಧರಿಸುವ ಮಂಗಳಮುಖಿಯನ್ನು ಪಂಥಿ ಸಾಟ್ಲಾ ಎಂದು ಕರೆಯುತ್ತಾರೆ. ಗಂಡು ಹೆಣ್ಣಿನ ನಡುವಿನ ಲೈಂಗಿಕ ಆಕರ್ಷಣೆ ಅನಾದಿ ಕಾಲದಿಂದಲೂ ಅಸ್ತಿತ್ವದಲ್ಲಿರುವುದು ಪ್ರಬಲವಾದ ಪ್ರತಿಕ್ರಿಯೆ. ಪ್ರಾಚೀನ ಕಾಲದಿಂದಲೂ ಸಲಿಂಗರತಿಯ ಉಲ್ಲೇಖಗಳು ಜಗತ್ತಿನ ಎಲ್ಲ ಸಂಸ್ಕೃತಿಗಳಲ್ಲೂ ಎಲ್ಲ ಕಾಲಘಟ್ಟಗಳಲ್ಲೂ ಇದ್ದಿರಬಹುದಾದ ನಿದರ್ಶನಗಳು ಇದ್ದೇ ಇವೆ.
ಅಮೆರಿಕ, ಆಫ್ರಿಕಾ, ಗ್ರೀಸ್, ರೋಮ್, ರಷ್ಯಾ, ಈಜಿಪ್ಟ್, ಜಪಾನ್ ಮೊದಲಾದ ದೇಶಗಳಲ್ಲಿ ಸಲಿಂಗರತಿಗಳ ಪ್ರತಿಮೆಗಳು, ಚಿತ್ರಗಳು, ವಾಸ್ತುಶಿಲ್ಪಗಳು ಕಾಣುತ್ತವೆ. ಅದೇ ಏಕೆ ನಮ್ಮ ಭಾರತದಲ್ಲೂ ಸಹಿತ ಅವು ನೀವು ಸಾಮಾನ್ಯವಾಗಿ ಕಾಣಬಹುದು. ಇದೇ ಏಕೆ ಮಹಾಭಾರತದ ಕಾಲದಲ್ಲಿ ಅರ್ಜುನನು ಶಿಖಂಡಿಯಾಗಿದ್ದು ನಿಮಗೆ ಪುರಾವೆ ಕೂಡ ಇದೆ. ಹಿಂದಿನ ಕಾಲದಿಂದಲೂ ಸಲಿಂಗರತಿಯ ಉಲ್ಲೇಖಗಳು ಭಾರತೀಯ ಸಂಸ್ಕೃತಿಯ ಒಳಮೈಯಲ್ಲಿ ಕಾಣಿಸುತ್ತವೆ. ಹರಿ ಮತ್ತು ಹರರ ನಡುವಿನ ಕಾಮದಿಂದ ಹುಟ್ಟಿದವನೇ ಅಯ್ಯಪ್ಪನ ಕಥೆ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ಇಬ್ಬರು ರಾಕ್ಷಸ ಸ್ತ್ರೀಯರು ಅಪ್ಪಿ ಮುದ್ದಾಡುವ ದೃಶ್ಯ, ಇಬ್ಬರು ಹೆಂಗಸರ ಮಿಲನದಿಂದ ಹುಟ್ಟಿದ ಭಗೀರಥನ ಕಥೆ ಕೂಡ ಇದೆ. ಮಹಾಭಾರತದಲ್ಲಿ ದ್ರುಪದ ತನ್ನ ಮಗಳು ಶಿಖಂಡಿಯನ್ನು ಮಗನಂತೆ ಬೆಳೆಸಿ ಅವನಿಗೆ ಹೆಣ್ಣು ತಂದು ಮದುವೆ ಮಾಡಿಸಿದ ಪ್ರಸಂಗ ಇವುಗಳೆಲ್ಲವೂ ಅಸಹಜವಾದ ಲೈಂಗಿಕ ಆಕರ್ಷಣೆಯ ಸಾಕ್ಷಿ ಎನಿಸುವ ಸಂಕೇತಗಳಾಗಿವೆ. ಅರ್ಜುನ ಊರ್ವಶಿಯ ಶಾಪದಿಂದ ಬ್ರಹ್ಮಣಳೆ ಆಗುತ್ತಾನೆ. ಇವೆಲ್ಲ ಶರೀರದ ವ್ಯತ್ಯಯಗಳು ತೃತೀಯ ಲಿಂಗಕ್ಕೆ ಸಂಬಂಧಿಸಿದೆಂದು ಹೇಳಲಾಗುತ್ತದೆ. ಮಂಗಳಮುಖಿಯರು ತಮ್ಮ ಎದೆಯೊಳಗೆ ಬಚ್ಚಿಟ್ಟುಕೊಂಡಿರುವ ಗಾಯದ ಗುರುತು ಹೊರ ಜಗತ್ತಿಗೆ ಗೊತ್ತಾಗುವುದಿಲ್ಲ. ಇತರರಿಗೆ ಕಾಣಿಸುವುದು ಅವರು ಧರಿಸುವ ಸೀರೆ, ರವಿಕೆ ಮತ್ತು ತುಟಿಗೆ ಹಚ್ಚಿಕೊಳ್ಳುವ ಲಿಪ್ಸ್ಟಿಕ್ ಮಾತ್ರ. ಮಂಗಳಮುಖಿಯರು ಎಂದರೆ ಅಲ್ಲೊಂದು ಚಪ್ಪಾಳೆ, ಗಡಸು ಧ್ವನಿ ಅಷ್ಟೇ. ಆದರೆ ಅವರ ಮನದಾಳದ ಬೇಗುದಿ ಯಾರಿಗೂ ಅರ್ಥವಾಗುವುದಿಲ್ಲ. ಮಾಡದ ತಪ್ಪಿಗೆ ಕುಟುಂಬ ಮತ್ತು ಸಮಾಜ ನಿರ್ಲಕ್ಷ್ಯಕ್ಕೆ ಒಳಗಾಗುವ ವ್ಯಥೆಯಾಗಿದೆ. ಇಂಥವರಿಗೆ ಮೊದಲು ರೇಷನ್ ಕಾರ್ಡ್ ಕೂಡ ಇರಲಿಲ್ಲ, ಮನೆ ಕೂಡ ಇರಲಿಲ್ಲ. ಸರ್ಕಾರ ಕಿಂಚಷ್ಟು ಸೌಲಭ್ಯ ಕೊಡುವುದರಲ್ಲಿ ಹಿಂದೆ ಇತ್ತು. ಆದರೆ ಇತ್ತೀಚಿನ ಸರ್ಕಾರ ಇಂಥವರಿಗೆ ಹೊಸದಾಗಿ ಕಾಯ್ದೆಗಳನ್ನು ತಯಾರಿಸಿ ಅವರಿಗೆ ಸೌಲಭ್ಯಗಳನ್ನು ಕೂಡ ಕೊಡಲಾಗಿದೆ. ಇತ್ತೀಚಿನ ಎಲ್ಲ ಅಪ್ಲಿಕೇಶನ್ಗಳಲ್ಲಿ ನೀವು ಲಿಂಗ ಎಂದಾಗ ಬರೀ 2 ಇರ್ತಿತ್ತು. ಈಗ 3ನೇ ಲಿಂಗವು ಕೂಡ ನಿಮಗೆ ಕಾಣಿಸುತ್ತದೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಮಂಗಳಮುಖಿಯರಿಗೂ ಅವರದೇ ಆದ ಸ್ಥಾನಮಾನ ಕೂಡ ಸಿಕ್ಕಿದೆ ಸ್ನೇಹಿತರೆ. ಭಾರತದಲ್ಲಿ ಅಂದಾಜಿನ ಪ್ರಕಾರ ಸುಮಾರು 50 ಲಕ್ಷಕ್ಕೂ ಅಧಿಕ ಮಂಗಳಮುಖಿಯರಿದ್ದಾರೆ.